ಮಂಗಳೂರು ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯ ವಿರುದ್ಧ ಸೈಕಲ್ ರ್ಯಾಲಿ ಮತ್ತು ಪಾದಯಾತ್ರೆಯನ್ನು ಹಮ್ಮಿಕೊಂಡರು. ಮಲ್ಲಿಕಟ್ಟೆಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಿಂದ ಪಿಬಿಎಸ್ ಸರ್ಕಲ್ ಮುಖಾಂತರ ಮಂಗಳೂರು ಪಾಲಿಕೆ ಕಚೇರಿವರೆಗೆ ಸೈಕಲ್ ರ್ಯಾಲಿ ಮತ್ತು ಪಾದಯಾತ್ರೆ ನಡೆಯಿತು. ಬಿಜೆಪಿಯ ಸಂಸದರೇ ಉತ್ತರವಿಲ್ಲ ಸುಳ್ಳಿನ ಪಾರ್ಟಿಯ ಉತ್ತರವಿಲ್ಲ. ಪ್ರಧಾನಿ ಮೋದಿಗೆ ಧಿಕ್ಕಾರ, ನಾಚಿಕೆ ಇಲ್ಲದ ನಾಯಕರೇ. ರ್ಯಾಲಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಮಿಥುನ್ ರೈ, ವಿಶ್ವಾಸ್ ಕುಮಾರ್ ದಾಸ್, ಎಸಿ ವಿನಯರಾಜ್, ಟಿಕೆ ಸುಧೀರ್ ಸೇರಿದಂತೆ ಮತ್ತಿತರ ಕಾಂಗ್ರೆಸ್ ಮುಖಂಡರು ಪ್ರತಿಭಟನೆಯಲ್ಲಿ ಹಾಜರಿದ್ದರು. ಕಾಂಗ್ರೆಸ್ ಪಕ್ಷ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆಯ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಏನು ಬ್ಲಾಕ್ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವ, ಮುಂಬರುವ ದಿವಸಗಳಲ್ಲಿ ತಾಲೂಕು ಮಟ್ಟದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ಪ್ರತಿಭಟನೆ ಸಾಮಾನ್ಯ ಜನರ ಪರವಾಗಿರುವಂತ ಪ್ರತಿಭಟನೆ, ಈ ಪ್ರತಿಭಟನೆ ಬಡವರ ಪರವಾಗಿರುವಂತ ಪ್ರತಿಭಟನೆ, ಈ ಪ್ರತಿಭಟನೆ ಸ್ವಾಭಿಮಾನದಿಂದ ಬದುಕುವಂತಹ ಪ್ರಜ್ಞಾವಂತ ನಾಗರಿಕರ ಪರವಾಗಿರುವಂತಹ ಪ್ರತಿಭಟನೆ. ಈ ಪ್ರತಿಭಟನೆ 3 ಹತ್ತದ ಊಟಕ್ಕೋಸ್ಕರ ಯಾರೆದುರು ಕೂಡ ಕೈಯನ್ನು ಚಾಚದೆ ಸ್ವಾಭಿಮಾನದಿಂದ ಬದುಕಿ ಅವರ ಮನೆಯ ಹೊಟ್ಟೆಯ ಹಸಿವನ್ನು ನೀಗಿಸುವಂತ ಜನರ ಪರವಾಗಿರುವಂತ ಪ್ರತಿಭಟನೆ. ಈ ಪ್ರತಿಭಟನೆ ರಿಕ್ಷಾ ಚಾಲಕರ ಪರವಾಗಿರುವಂತ ಪ್ರತಿಭಟನೆ. ಇವತ್ತು ಮೋದಿಯವರು ಮತ್ತು ಅಮಿತ್ ಶಾ ಸರ್ಕಾರವು ಇವತ್ತು ಜನಸಾಮಾನ್ಯ ಸರ್ಕಾರ ಅಲ್ಲ, ಅದು ಮಧ್ಯಮ ವರ್ಗದ ಸರ್ಕಾರ ಅಲ್ಲ, ಅದು ಬಡವರ ಸರ್ಕಾರ ಅಲ್ಲ, ಅದು ರೈತರ ಸರ್ಕಾರ ಅಲ್ಲ, ಕಾರ್ಮಿಕರ ಸರ್ಕಾರ ಅಲ್ಲ. ಈ ಸರ್ಕಾರವು ಇವತ್ತು ಏನಾದರೂ ಮಾಡುತ್ತಿದ್ದರೆ ಅದು ಅದಾನಿ ಮತ್ತು ಅಂಬಾನಿಗೆ ಮಾತ್ರ. ಇವತ್ತು ಅದಾನಿ ಮತ್ತು ಅಂಬಾನಿಯವರು ಈ ದೇಶದ ಆರ್ಥಿಕ ಕುಸಿತಕ್ಕೆ ಕಾರಣ ಅವರೇ. ಒಂದು ಸಮೀಕ್ಷೆಯ ಪ್ರಕಾರ ಮೋದಿ ಆಡಳಿತದಲ್ಲಿ ಸುಮಾರು 100 ಮಂದಿ ಮಿಲಿಯನರ್ಸ್, ಕೋಟ್ಯಾಧಿಪತಿಗಳು ಇವತ್ತು ಸಶಕ್ತರಾಗಿದ್ದಾರೆ. ಅವರ ಕೈಗಳು ಬಲಗೊಳ್ಳುತ್ತಿದೆ. ಸುಮಾರು 12 ಲಕ್ಷ ಕೋಟಿ ವರಮಾನವು ಇವತ್ತು ಈ 100 ಕುಟುಂಬದಾಗಿದೆ.